ಮಂಗಳೂರು ನಗರ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆ ಚರಂಡಿ ರಾಜಕಾಲುವೆ ತಡೆಗೋಡೆಗಳು ಹಾಳಾಗಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಇದೆಲ್ಲದರ ಪುನರ್ ನಿರ್ಮಾಣಕ್ಕಾಗಿ ತುರ್ತು ಕಾಮಗಾರಿ ಅಗತ್ಯವಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡಲೇ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಶಾಸಕ ವೇದವ್ಯಾಸ್ ಕಾಮತ್ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ. ಪ್ರಾಕೃತಿಕ ವಿಕೋಪದಿಂದಾಗಿರುವ ಹಾನಿಗೆ ಕಳೆದೆರಡು ವರ್ಷಗಳಿಂದ ರಾಜ್ಯ ಸರ್ಕಾರ ಯಾವುದೇ ವಿಶೇಷ ಅನುದಾನ ಬಿಡುಗಡೆಗೊಳಿಸಿಲ್ಲ. ಎಲ್ಲವೂ ಕೇವಲ ಹಾಳೆಗಳಲ್ಲಿವೆ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇದೊಂಥರ ಕನ್ನಡಿಯೊಳಗಿನ ಗಂಟಾಗಿದೆ. ಮೊದಲನೇ ಅವಧಿಯ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಅರ್ಧದಷ್ಟು ಕೆಲಸ ಆಗಿತ್ತು. ಈ ಸರ್ಕಾರ ಬಂದ ನಂತರ ಅದಕ್ಕೆ ತಡೆ ನೀಡಿದ್ರಿಂದ ಉಳಿದ ಕಾಮಗಾರಿಗಳು ಬಾಕಿಯಾಗಿವೆ. ಎಲ್ಲಾ ಕಾಮಗಾರಿಗಳು ಸ್ಥಗಿತಗೊಂಡು ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಹೇಳಿದ್ರು. ಎಂದೇ ಬಿಜೆಪಿ ಸರ್ಕಾರ ಇದ್ದಾಗ ಇಂತಹ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಗುಡ್ಡ ಕುಸಿತಕ್ಕೆ 45 ಕೋಟಿ, ರಾಜಕಾಲುವೆ ದುರಸ್ತಿಗೆ 85 ಕೋಟಿ ಸೇರಿದಂತೆ ಪಿಡಬ್ಲ್ಯೂಡಿ ಇಲಾಖೆಯಿಂದಲೂ ಅನುದಾನವನ್ನ ತಂದಿದೆ. ಈಗಿನ ಕಾಂಗ್ರೆಸ್ ಸರ್ಕಾರ ಇಂತಹ ಪ್ರಕರಣಗಳಲ್ಲಿ ಪರಿಹಾರ ನೀಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದು ಕ್ಷೇತ್ರಕ್ಕೆ ವಿಶೇಷ ಅನುದಾನ ನೀಡುವಂತೆ ಸಮಸ್ತ ಮಂಗಳೂರಿನ ಜನತೆಯ ಪರವಾಗಿ ಕೈಜೋಡಿಸಿ ಮನವಿ ಮಾಡುತ್ತೇನೆ ಅಂತ ಹೇಳಿದರು. 2 ವರ್ಷ ಕೂಡ ಪ್ರಕೃತಿ ವಿಕೋಪದಲ್ಲಿ ಆದಂತ ಯಾವುದೇ ಹಾನಿಗೆ 1 ರೂಪಾಯಿ ಕೊಟ್ಟಿಲ್ಲ 2.25 ವರ್ಷದಲ್ಲಿ. ಈಗ 2 ವರ್ಷದಲ್ಲಿ ಬರಲ್ಲ ಅಂತೇಳಿ ಈಗ ಪುನರಪಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅವರು ಹೇಳ್ತಾರೆ ಫೈನಾನ್ಸಿಗೆ ಹೋಗಿ ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಹಾನಗರ ಪಾಲಿಕೆ ಆದಾಯ ಈಗಾಗಲೇ ಮೈನಸ್ ಬಜೆಟ್ನಲ್ಲಿದೆ. ಸರಿಸುಮಾರು 200 ಕೋಟಿಗೂ ಅಧಿಕ ಪೇಮೆಂಟ್ಗಳು ಹೊರಗಡೆ ಕಾಂಟ್ರಾಕ್ಟ್ ಕೊಡಲಿಕ್ಕಿದ್ದು ಯಾವುದೇ ಕಾಂಟ್ರಾಕ್ಟರ್ ಕಾಮಗಾರಿ ಮಾಡದಂಥ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆ ಪರಿಸ್ಥಿತಿ ಇದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಮ್ಮ ಸರ್ಕಾರ ಇವಾಗ 1 ಕೊಟ್ಟಿದ್ದು 100 ಕೋಟಿ ಕೊಟ್ಟಿದ್ದು 125 ಕೋಟಿ. ಅದರಲ್ಲಿ 50% ಕೆಲಸ ಆಗಿದೆ, 50% ಕೆಲಸಕ್ಕೆ ತಡೆ ಹಿಡಿದ್ರು ಅವರು. ಅಲ್ಲಿ ಜನರೇನು ಹೇಳ್ತಾರೆ, ಅಲ್ಲಿ ತನಕ ನೀವು ರಸ್ತೆ ಮಾಡಿದ್ರಿ, ಇನ್ನು ಮುಂದೆ ರಸ್ತೆ ಮಾಡಿಲ್ಲ ಅಂತ ಹೇಳುವಂಥ ಆರೋಪವನ್ನು ನಾವು ವಹಿಸ್ಕೊಳ್ತಾ ಇದ್ದೇವೆ. ಆದರೂ ಏನೋ ಮಾಡಿ ಸಮಾಧಾನ ಮಾಡ್ತೇವೆ. ಆದರೆ ನಾನು ಕೇಳುವಂಥದ್ದು, ಈಗ 2 ವರ್ಷದ ಮಳೆ ಹಾನಿ ಬಂದಿಲ್ಲ. ಈ ವರ್ಷ ತಮ್ಗೆ ಗೊತ್ತಿದೆ ಎಷ್ಟು ಮಳೆ ಬಂದಿದೆ ಅಂತ. ಈ ವರ್ಷ ರಾಜಕಾಲುವೆ ಇದೆ, 175 ಕಿಲೋಮೀಟರ್ ರಾಜಕಾಲುವೆಯಲ್ಲಿ ಸಂಪೂರ್ಣ ರಾಜಕಾಲುವೆ ಅಲ್ಲಲ್ಲಿ ಕುಸಿದು ಬಿದ್ದು ಮನೆ ಒಳಗೆ 4-5 ಫೀಟ್ ನೀರು ಬಂದದ್ದು ತಾವು ನೋಡಿದ್ದೀರಿ. ಪ್ರಾಕ್ಟಿಕಲಿ ಆಗಿ ತಾವು ಆ ಜಾಗವನ್ನು ವೀಕ್ಷಣೆ ಮಾಡಿದಿರಿ. ಆ ರಾಜಕಾಲುವೆಯನ್ನು ಕಟ್ಟಬೇಕೋ ಬೇಡವೋ? ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅನುಷ್ಠಾನ ಆಗಲಿ. ಆದರೆ 1ನಲ್ಲಿ 50% ಮಾಡಿದ್ದಾರೆ. ಆ ಕಾಂಟ್ರಾಕ್ಟ್ಗಳು ಹಣ ಸಿಗದೆ ಡೈಲಿ ಇಲ್ಲಿ ಅಲಿತಾ ಇದ್ದಾರೆ. 1ನಲ್ಲಿ ಹಾಕಿದ ಕಾಂಟ್ರಾಕ್ಟ್ಗಳಿಗೆ ಹಣ ಸಿಕ್ಕಿಲ್ಲ. ಹಾಗಾಗಿ ಹೇಳುವಂಥದ್ದು, ಇದಕ್ಕೆ ಎಷ್ಟು ಟೆಂಡರ್ ಆಗ್ತಾರೆ ಗೊತ್ತಿಲ್ಲ. ಬಹಳ ಒಳ್ಳೆಯ ಪ್ಲಾನ್ ಈ ಕನ್ನಡಿ ಒಳಗಿನ ಗಂಟಿನ ಹಾಗೆ ಮಾಡಿಕೊಟ್ಟಿದ್ದಾರೆ. ಆದರೆ ನನಗೆ ಸುರೇಶ್ ಅವರ ಮೇಲೆ ವಿಶ್ವಾಸ ಇದೆ. ಸುರೇಶ್ ಅಣ್ಣ, ನಾನು ಇಷ್ಟೇ ಹೇಳುವಂಥದ್ದು ನಿಮಗೆ, ದಯವಿಟ್ಟು ಹೇಳ್ತೀನಿ, ರಸ್ತೆ ಇಡೀ ಹಾಳಾಗಿದೆ, ಚರಂಡಿ ಹೋಗಿದೆ, ರಾಜಕಾಲುವೆ